ಸಾಮಾನ್ಯವಾಗಿ ಪಲ್ಲಕ್ಕಿ ಹೊರುವವರು ಹೇಗೆ ಹೋಗ್ತಾರೋ ಹಾಗೆಯೇ ಪಲ್ಲಕ್ಕಿ ಮುಂದುವರಿಯುತ್ತೆ. ಆದರೆ ಈ ಪಲ್ಲಕ್ಕಿ ಹಾಗಲ್ಲ. ಈ ಪಲ್ಲಕ್ಕಿಯಲ್ಲಿ ದೇವಿ ಹೇಗೆ ಆಣತಿ ಮಾಡ್ತಾಳೆ ಹಾಗೆ ಈ ಪಲ್ಲಕ್ಕಿ ಸಾಗುತ್ತೆ. ಇದು ಕೊಲೆಗಾಡಿಯ ವಿಶಿಷ್ಟ ಪಲ್ಲಕ್ಕಿ. ದೇವಿಯು ಪಲ್ಲಕ್ಕಿಯಲ್ಲಿ ಸಂಚಾರ ಮಾಡುವಾಗ ಪಲ್ಲಕ್ಕಿ ದೇವಿಯ ಆಣತಿಯಂತೆ ನಾನಾ ಭಾಗದಲ್ಲಿ ಸುತ್ತುವುದು ಇಲ್ಲಿನ ವಿಶೇಷ. ಪಲ್ಲಕ್ಕಿ ಉತ್ಸವದಲ್ಲಿ ಪ್ರಖ್ಯಾತಿ ಪಡೆದ ಕೊಲೆಕಾಡಿ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ಪ್ರಥಮ ದಿನದಂದು ಇಲ್ಲಿನ ತೊರೆಯೊಂದರಿಂದ ಜಲವನ್ನು ತಂದು 9 ದಿನ ನವರಾತ್ರಿಗೆ ಕಲಶ ಮೂಲಕ ದೇವಿಯ ಪೂಜೆ ಮಾಡಿ 10ನೇ ದಿನ ಕಲಶ ವಿಸರ್ಜನೆ ಮಾಡುವುದು ಇಲ್ಲಿನ ವಾಡಿಕೆ. ಅದೇ ರೀತಿಯಾಗಿ ಆ ಬಳಿಕ ಬೀದಿ ಉತ್ಸವ ನಡೆದು ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಕಲಶ ವಿಸರ್ಜನೆ ನಡೆಯುತ್ತೆ. ದೇವಿಯು ಪಲ್ಲಕ್ಕಿಯಲ್ಲಿ ಸಂಚಾರ ಮಾಡುವಾಗ ಪಲ್ಲಕ್ಕಿ ದೇವಿಯ ಆಣತಿಯಂತೆ ನಾನಾ ಭಾಗ ಸುತ್ತುತ್ತೆ. ಶನಿವಾರ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರ ತನಕ ಪಲ್ಲಕ್ಕಿ ಮೂಲಕ ಸಾಗುವಾಗ ನಾನಾ ಭಜನಾ ತಂಡದವರಿಂದ ಭಜನೆ ವಾದ್ಯಮೇಳ ಮೂಲಕ ವಾಪಸ್ ಬರುವಾಗ ಜನರು ಭಕ್ತಿಪೂರ್ವಕವಾಗಿ ಪೂಜಾ ಸೇವೆಯನ್ನು ನೀಡುತ್ತಾರೆ. ಪಲ್ಲಕ್ಕಿಗೆ ಹೆಗಲುಗೊಡುವವರು ಕೆಲವು ದಿನಗಳಿಂದ ವೃತಾಚರಣೆಯಿಂದ ಇರಬೇಕಾದ ನಿಯಮ ಇದೆ. ಪಲ್ಲಕ್ಕಿ ಬರುವಾಗ ದಾರಿ ಮಧ್ಯೆ ಕೆಲವು ಭಾಗದಲ್ಲಿ ಪಲ್ಲಕ್ಕಿ ಯಾವ ಭಾಗಕ್ಕೆ ಸಾಗುತ್ತೆ ಎನ್ನುವುದು ಪಲ್ಲಕ್ಕಿ ಹೊತ್ತವರಿಗೆ ಅರಿವಿರದೆ ನಾನಾ ಭಾಗಕ್ಕೆ ಸಂಚರಿಸುತ್ತೆ. ಇದು ಈ ಒಂದು ಪಲ್ಲಕ್ಕಿಯ ಮಹಾವಿಶೇಷ.